ಈ ಬಾರಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಮುಂದಾಗಿದೆ ಕುದ್ರೋಳಿಯ ಶ್ರೀ ನಾರಾಯಣಗುರು ಕಾಲೇಜು. ಪಿಯುಸಿಯಲ್ಲಿ 97% ಅಂಕ ಪಡೆದ ಅಖಿಲೇಶ್ ಮತ್ತು 96 ಅಂಕಗಳನ್ನು ಪಡೆದ ವಂಶಿತ ಅವರಿಗೆ ಬಿಕಾಂ ಮತ್ತು ಸಿಎಗೆ ಉಚಿತವಾಗಿ ವ್ಯಾಸಂಗ ಮಾಡಲು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಸಂತ್ ಕುಮಾರ್ ಅವರು ಅವಕಾಶ ಒದಗಿಸಿದ್ದಾರೆ. ವಿದ್ಯಾರ್ಥಿಗಳು ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದು, ಉಚಿತ ಶಿಕ್ಷಣದ ಅವಕಾಶವನ್ನು ಪಡೆದು ಉನ್ನತ ವ್ಯಾಸಂಗ ಮಾಡುವುದಾಗಿ ಹೇಳಿದ್ದಾರೆ. ನಾರಾಯಣಗುರು ಇನ್ಸ್ಟಿಟ್ಯೂಷನ್ನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿತ್ತು. ನನಗೆ ಅಷ್ಟೊಂದು ಇದರ ಬಗ್ಗೆ ಪರಿಚಯ ಇರಲಿಲ್ಲ. ನಂತರ ಪ್ರಿನ್ಸಿಪಲ್ನ ಮೀಟ್ ಆದ ನಂತರ ಅವ್ರು ಹೇಳಿದರು, ಇದು 90+ ಇದು ಸ್ಕೋರ್ ಮಾಡಿದವರಿಗೆ ಇದು ಫ್ರೀ ಎಜುಕೇಷನ್ ಕೊಡ್ತೇವೆ, ಇದು CA ಕೂಡ ಮಾಡ್ಬೋದು ಅಂತ. ಇದು CA ಮಾಡಬೇಕು ಅಂತ ನನಗೆ ಮೊದಲೇ ಒಂದು ಏಮ್ ಇತ್ತು. ಆದರೆ ಇದು ಎಕನಾಮಿಕಲ್ ಆಗಿ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಹಿಂಜರಿತಿದ್ದೆ. ಹಾಗೆ ಈ ಇನ್ಸ್ಟಿಟ್ಯೂಷನಿಂದ ತುಂಬ ಹೆಲ್ಪ್ ಆಗಿದೆ ನನಗೆ. ಇಲ್ಲಿ ಸೀಟ್ ಸಿಕ್ಕಿದ್ದು ಒಂದು ಒಳ್ಳೆಯ ಅಪರ್ಚುನಿಟಿ ನನಗೆ. ಅದನ್ನು ನನ್ನಿಂದ ಆದಷ್ಟು ನಾನು ಯೂಸ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಂಶಿತ. ನಾನು ಸೆಕೆಂಡ್ PUC ಎಕ್ಸಾಮ್ನಲ್ಲಿ 96% ಸ್ಕೋರ್ ಮಾಡಿದ್ದೇನೆ. ನನಗೆ CA ಮಾಡಬೇಕಂತ ತುಂಬ ಆಸೆ ಇತ್ತು. ಆದರೆ ಮನೆಯಲ್ಲಿ ಪ್ರಾಬ್ಲಮ್ ಇದ್ದರಿಂದ ಅದಕ್ಕೆ ಹಣದ ಪ್ರಾಬ್ಲಮ್ ಇತ್ತು. ಹಾಗೆ ಮತ್ತು ನನ್ನ ಪ್ರಿನ್ಸಿಪಲ್ ಹೇಳಿದ್ರಿಂದ ಈ ಸಂಸ್ಥೆಗೆ ಜಾಯ್ನ್ ಆದೆ. ಇಲ್ಲಿ ಫ್ರೀ ಸೀಟ್ ಕೊಡ್ತೇನೆ ಅಂತ ಹೇಳಿದರು ಬಿಕಾಮ್ ಮತ್ತು CAಗೆ. ಸೊ ಈ ಕಾಲೇಜಿಗೆ ಜಾಯ್ನ್ ಆದೆ. ಇಲ್ಲಿ ತುಂಬ ಹೆಲ್ಪ್ ಆಗಿದೆ. ಇಲ್ಲಿಂದ ಒಳ್ಳೆ ಕಲಿತು CA ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೇನೆ. ಕಲಿತು CA ಆಗ್ತೇನೆ.